ಪುತ್ತೂರು ಮಹಾಲಿಂಗೇಶ್ವರ ದೇವಳದ ಹೆಸರು ಉಲ್ಲೇಖ ಮಾಡಿ ಷಡ್ಯಂತ್ರ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಸದಸ್ಯರು ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಅವರಿಗೆ ಇಂದು ಮನವಿಯನ್ನು ಸಲ್ಲಿಸಿದರು. ವಿಶ್ವದಾದ್ಯಂತ ಪುತ್ತೂರು ಮಹಾಲಿಂಗೇಶ್ವರ ದೇವರ ಭಕ್ತರಿದ್ದಾರೆ. ಹೀಗಿರುವಾಗ ಎರಡು ಕುಟುಂಬಗಳ ಮಧ್ಯೆ ಇರುವ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ. ಪಿಜಿ ಜಗನ್ನಿವಾಸ ರಾವ್ ಹಾಗೂ ಸಂತ್ರಸ್ತೆಯ ಕುಟುಂಬದ ಕಲಹ ಇದೀಗ ದೇವಾಲಯದ ಧ್ವಜಸ್ತಂಭದವರೆಗೂ ಕೂಡ ಬಂದಿದೆ. ಇದು ಸರಿಯಾದ ಕ್ರಮವಲ್ಲ. ಧ್ವಜಸ್ತಂಭದ ಮುಂದೆ ಪ್ರತಿಭಟಿಸುವುದು ಧಾರ್ಮಿಕ ಆಚರಣೆಗಳಿಗೆ ತಡೆಯೊಡ್ಡುವುದು ಸರಿಯಲ್ಲ. ಪ್ರತಿಭಟಿಸುವುದಕ್ಕೆ ಅದರದೇ ಆದ ಸ್ಥಳವಿದೆ. ದೇವಾಲಯ ಹಿಂದೂಗಳ ಆರಾಧನಾ ಕೇಂದ್ರ, ಅದು ಹಕ್ಕೊತ್ತಾಯ ಮಾಡುವ ಜಾಗವಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಪ್ರತಿಭಟನೆಗಳಿಗೆ ನಮ್ಮ ಸಂರಕ್ಷಣಾ ಸಮಿತಿ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅವರನ್ನು ಅಲ್ಲಿಂದ ಹೊರಹಾಕಲಾಗುವುದು ಎಂದರು. ಇದರಿಂದ ಮೊದಲು ಕೂಡ ಅರ್ಜಿ ಕೊಟ್ಟಿದ್ದೀರಿ. ದೇವಸ್ಥಾನದಲ್ಲಿ ಪ್ರಮಾಣ ಅಥವಾ ಇದು ಘೋಷಣೆಗಳು ಇಂಥದ್ದೆಲ್ಲ ಮಾಡಬಾರ್ದು ಅಂತೇಳಿ ಮೊದಲು ನೀವು ಕೊಟ್ಟಿದ್ದೀರಿ. ಅದನ್ನು ಕೂಡ ನಾವು ಮೀಟಿಂಗ್ ಅಲ್ಲಿ ಪರಿಶೀಲನೆ ಮಾಡಿದ್ದೇವೆ. ಇದನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ನಿಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡ್ತಾರೆ. ಇಬ್ಬರ ಜಗಳ ಈ ವಿಚಾರ ದೇವಾಲಯಕ್ಕೆ ಬಂದಿದೆ. ನಾಡಿದ್ದು ಧ್ವಜಾರೋಹಣದ ದಿವಸದಲ್ಲಿ ಪ್ರತಿಭಟನೆ ಮಾಡುವುದು ಎನ್ನುವುದು. ನಾವು ಮಹಾಲಿಂಗೇಶ್ವರ ದೇವರ ಸಂರಕ್ಷಣಾ ಸಮಿತಿಯ ಸದಸ್ಯನೂ ಹಾಗೂ ದೇವರ ಭಕ್ತನೂ ಹೌದು. ಈ ಉತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವದ ದಿವಸದಂದು ಧ್ವಜಾರೋಹಣದಂದು ಪ್ರತಿಭಟನೆ ಮಾಡುವುದೆಂದು ತೀರ್ಮಾನ ಮಾಡಿದ್ದಾರೆ. ದೇವರ ಉತ್ಸವಕ್ಕೆ ಧಕ್ಕೆ ಆಗಬಾರ್ದು. ಇಷ್ಟರವರೆಗೆ ಇಷ್ಟು ಕಾಲದಲ್ಲಿ ಏನೂ ಜಾತ್ರೋತ್ಸವಕ್ಕೆ ಧಕ್ಕೆ ಬಂದಿಲ್ಲ. ಆ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಎರಡು ಕುಟುಂಬಗಳ ಒಂದು ವಿಚಾರವನ್ನು ಇಟ್ಟುಕೊಂಡು ದೇವರ ಒಂದು ಕೊಡಿಯೇರುವ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ. ಅಲ್ಲಿ ಕುಟುಂಬದ ಒಂದು ಕಲಹದ ಒಂದು ವ್ಯಕ್ತಿಗಳಲ್ಲಿ ಧ್ವಜಾರೋಹಣ ಮಾಡಬಾರ್ದು ಅಂತೆಲ್ಲ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಒಂದು ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಪ್ರತಿಭಟನೆಗೆ ಮುಂದಾದರೆ ಅವರು ಇದರ ಬಗ್ಗೆ ತೀವ್ರವಾದ ಒಂದು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಆ ಉದ್ದೇಶದಿಂದ ನಾವು ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ ಅಧಿಕಾರಿ ವರ್ಗಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಈ ಮನವಿಯನ್ನು ಪೊಲೀಸ್ ಠಾಣೆಗೆ ಮತ್ತು ಸಂಬಂಧಪಟ್ಟ ಧಾರ್ಮಿಕ ದತ್ತಿ ಇಲಾಖೆಗೆ ಅವರು ರವಾನಿಸಬೇಕು ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಮಾಡಿರ್ತೇವೆ. ಮುಂದಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಆದರೆ ಅದಕ್ಕೆ ಆ ಆಡಳಿತ ಸಮಿತಿ ನಮಗೆ ನಾವು ಹೇಳೋದು ಇಲ್ಲಿಯ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಅಧಿಕಾರಿ ವರ್ಗಗಳು ಕೂಡ ಹೊಣೆಗಾರರು. ಯಾಕೆಂದರೆ ಅವರನ್ನು ಬರದಾಗೆ ಸೂಕ್ತವಾದ ಬಂದೋಬಸ್ತನ್ನು ಪೊಲೀಸ್ ಇಲಾಖೆ ಮೂಲಕ ಮಾಡಬೇಕು. ಮತ್ತೆ ಭಕ್ತರಿಗೆ ಇದರಿಂದ ತೊಂದರೆ ಆಗಬಾರ್ದು. ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಇಡೀ ಊರಿಗೆ ಗೊತ್ತಿದ್ದಂಥದ್ದು. ಪುತ್ತೂರು ಜಾತ್ರೆಯ ಸಮಯದಲ್ಲಿ ಯಾರೇ ಒಬ್ಬರು ಜಗಳ ಮಾಡಿರ್ಬೋದು, ಯಾರಾದರೂ ಅನ್ಯಾಯ ಮಾಡಿದವು ಇವತ್ತಿಗೂ ಕೂಡ ಬರ್ಕತ್ತಾಗದ್ದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ಏನೆಲ್ಲ ನಡೆದಿದೆ ಅಂತೇಳಿ ಅನೇಕ ದಶಕಗಳ ಹಿಂದೆಯಿಂದ ಬಂದಂಥ ಒಂದು ವಿಚಾರ. ಇಲ್ಲಿ ಒಬ್ಬರಿಗೆ ಬೈಲಿಕ್ಕೂ ಕೂಡ ಹಿಂದೇಟಾಗ್ತಾರೆ ಜಾತ್ರೆ ಸಮಯದಲ್ಲಿ. ಯಾಕೆಂತ ಹೇಳಿದರೆ ಆ ಮಹಾಲಿಂಗೇಶ್ವರ ದೇವರ ಮಹಿಮೆ ಹಾಗೆ ಇದೆ. ಆ ಮಹಿಮೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ಶ್ರದ್ಧಾ ಭಕ್ತಿಯಿಂದ ಇವತ್ತು ಜಾತ್ರೆ 9 ದಿವಸದ ಒಂದು ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೀತಿದೆ. ಅಂತಹ ಜಾತ್ರೆಯನ್ನು ಯಾರ ಒಬ್ಬರು ನಾಸ್ತಿಕರ ಅಲ್ಲದೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಏನೋ ಮಾಡ್ತೀವಿ ಅಂದರೆ ಇಬ್ಬರ ಜಗಳದಲ್ಲಿ ಮೂವರನಿಗೆ ಲಾಭ ಆಗಿದೆ ಈ ಒಂದು ವ್ಯವಸ್ಥೆ. ಇದರಿಂದಾಗಿ ನಮ್ಮ ಈ ಧಾರ್ಮಿಕತೆಗೆ ಪಾವಿತ್ರ್ಯತೆಗೆ ಧಕ್ಕೆ ಆಗಿದೆ. ಇದನ್ನು ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯಿಂದ ನಾವೆಲ್ಲ ಭಕ್ತಾದಿಗಳು ತೀವ್ರವಾಗಿ ನಾವು ಖಂಡಿಸ್ತೇವೆ. ಈಗಾಗಲೇ ನಾವು ಅಧ್ಯಕ್ಷರಿಗೆ ಈಗ ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲಿಯಾದರೂ ಬಂದು 10ನೇ ತಾರೀಕಿನೊಂದು ಬಂದು ಏನಾಗ್ತದೆ ಅಂತೇಳಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ಯಾರಾದರೂ ನಾವು ಅವರು ಎಷ್ಟು ದೊಡ್ಡ ಜನ ಆದರೂ ಅವರನ್ನು ತಳ್ಳಿ ಹೊರಗೆ ಹಾಕುವ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಲಾಜೆ ಇಲ್ಲ. ಅವು ಎಷ್ಟು ದೊಡ್ಡ ಜನ ಆದರೂ ಕೂಡ ಅದಕ್ಕೆ ನಮಗೆ ಏನಿಲ್ಲ. ನಮಗೆ ಇಲ್ಲಿ ಮಹಾಲಿಂಗೇಶ್ವರ ಬೇಕು, ನಮ್ಮ ದೇವಸ್ಥಾನ ಉಳಿಬೇಕು, ನಮ್ಮ ಜಾತ್ರೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು. ನಮ್ಗೆ ಇಷ್ಟೇ ಬೇಕಾದ್ದು. ಮತ್ತು ಅವರವರ ವಿಷಯ ಏನಿದ್ರೆ ಅದು ಹೊರಗಡೆ ನೋಡಲಿ. ಅಲ್ಲಿ ಕಾನೂನಿದೆ, ಅದು ಇದೆ. ಬೇಕಾದ್ರೆ ವಿಧಾನಸೌಧದಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ, ನಮ್ಮದೇನು ವಿರೋಧ ಇಲ್ಲ. ಇದು ಪ್ರತಿಭಟನೆ ಮಾಡಲಿಕ್ಕೆ ಇರುವಂಥ ಅಲ್ಲ. ಇದು ಧಾರ್ಮಿಕ ಶ್ರದ್ಧೆಯಲ್ಲಿ ಬರುವವರು, ಭಕ್ತಿಯಿಂದ ಬರುವವರಿಗೆ ಇರುವಂಥ ಒಂದು ಕ್ಷೇತ್ರ.